ಏಕಾಏಕಿ ಕಾಂಗ್ರೆಸ್ ಸ್ನೇಹಿತರಿಗೆ ಮೇಕೆದಾಟು ಬೆಲೆ ಏರಿಕೆ ನೆನಪಾಗಿ ಬಿಡುತ್ತದೆ. ಚುನಾವಣೆ ಹತ್ತಿರ ಬಂದಾಗ ಇಂತಹ ಚಟುವಟಿಕೆಗಳು ನಡೆಸುವುದು ಕಾಂಗ್ರೆಸ್ನ ಸಂಪ್ರದಾಯಗಳಲ್ಲಿ ಒಂದು. ಸಹಜವಾಗಿಯೇ ಈ ಬಾರಿಯೂ ಕಾಂಗ್ರೆಸ್ಗೆ ಬೆಲೆ ಏರಿಕೆ ನೆನಪಾಗಿದೆ ಎಂದು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಅವರು ಕುಂದಾಪುರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೇ ಪ್ರತಿಭಟನೆ ನಡೆಸಿದ್ರೂ ಸತ್ಯಾಂಶ ಗಮನಿಸಿ ಸರ್ಕಾರ ಕ್ರಮ ಕೈಗೊಳ್ಳುವುದು ರೂಢೆ. ಆದರೆ ಕಾಂಗ್ರೆಸ್ ಮುಂಬರುವ ಚುನಾವಣೆಯ ದೃಷ್ಟಿಯಿಂದ ಇಂತಹ ಪ್ರತಿಭಟನೆಗಳನ್ನು ನಡೆಸುತ್ತಿದೆ. ಜನರು ಕಾಂಗ್ರೆಸ್ನ ಪ್ರತಿಭಟನೆಗಳಿಗೆ ಹೆಚ್ಚು ಮೌಲ್ಯ ಕೊಟ್ಟಂತೆ ಕಾಣಿಸುತ್ತಿಲ್ಲ ಎಂದು ಹೇಳಿದರು. ಚುನಾವಣೆ ಬಂದಾಗಲೆಲ್ಲ ಕಾಂಗ್ರೆಸ್ಸಿನ ಸ್ನೇಹಿತರಿಗೆ ಮೇಕೆದಾಟು ನೆನಪಾಗಿಬಿಡುತ್ತೆ, ನೀರಾವರಿ ನೆನಪಾಗಿಬಿಡುತ್ತೆ, ಕೃಷ್ಣ ಮೇಲ್ದಂಡೆ ನೆನಪಾಗುತ್ತೆ, ಬೆಲೆ ಏರಿಕೆ ನೆನಪಾಗುತ್ತೆ. ಎಲ್ಲವೂ ಚುನಾವಣೆ ಹತ್ರ ಬಂದಾಗ ಇಂಥ ಚಳುವಳಿಗೆ ಇಳಿಯುವಂಥದ್ದು ಕಾಂಗ್ರೆಸ್ಸಿನ ಸಂಪ್ರದಾಯಗಳಲ್ಲಿ ಒಂದು. ಹಾಗಾಗಿ ಈ ಬಾರಿ ಕೂಡ ಅವರು ಬೆಲೆ ಏರಿಕೆ ಬಗ್ಗೆ ಪ್ರತಿಭಟನೆಯ ಚಟುವಟಿಕೆಯಲ್ಲಿ ಇಳಿದಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರೇ ಟೀಕೆ ಮಾಡಿದರೂ ಕೂಡ, ಯಾರೇ ಪ್ರತಿಭಟನೆ ಮಾಡಿದರೂ ಕೂಡ ಅದರಲ್ಲಿರುವಂಥ ಸತ್ಯಾಂಶವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕ್ರಮವನ್ನು ಕೈಗೊಳ್ಳುವುದು ರೂಢಿ. ಆದರೆ ಕಾಂಗ್ರೆಸ್ನವರು ಮುಂಬರುವ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡೇ ಈ ಪ್ರತಿಭಟನೆಗಳನ್ನೆಲ್ಲ ಮಾಡ್ತಾ ಇರೋದ್ರಿಂದಾಗಿ ಜನ ಅವರ ಪ್ರತಿಭಟನೆಗೆ ಹೆಚ್ಚು ಮೌಲ್ಯ ಕೊಟ್ಟಂತೆ ಕಾಣಿಸ್ತಾ ಇಲ್ಲ ಅಂತ ನನಗನ್ನಿಸುತ್ತೆ. ಸದನದಲ್ಲಿ ಸ್ಪಷ್ಟವಾದ ಅಭಿಪ್ರಾಯಗಳು ಹೇಳಿದ್ದಾರೆ. ನೀವು ತಂದಿರುವ ಕಾನೂನು ಈಗ ಅನುಷ್ಠಾನದಲ್ಲಿದೆ, ನಾವೇನೂ ಆ ಕಾನೂನು ತಂದಿಲ್ಲ ಅಂತ ಹೇಳಿದ್ದಾರೆ. ಅದಾಗಿಯೂ ಕೂಡ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಸರ್ವರು ಶಾಂತಿಯಿಂದ ಬದುಕಬೇಕು ಅನ್ನೋದು ಒಟ್ಟಾರೆ ನಮ್ಮ ಸರ್ಕಾರದ